18 ಪೇಟೆಯ ದೇವಳಬಿಂಬ ಖ್ಯಾತಿಯ ಮಂಜೇಶ್ವರ ಶ್ರೀಮದ್ ಅನಂತೇಶ್ವರ ದೇವಸ್ಥಾನದಲ್ಲಿ ನಾಗರ ಪಂಚಮಿಯು ಸಂಭ್ರಮದಿಂದ ಆಚರಿಸಲಾಯಿತು. ಪ್ರಾತಃ ಕಾಲ ಶ್ರೀದೇವರ ಸನ್ನಿಧಿಯಲ್ಲಿ ಪ್ರಾರ್ಥನೆಯೊಂದಿಗೆ ಪ್ರಾರಂಭಗೊಂಡು ಶ್ರೀದೇವರಿಗೆ ವಾಸುಕಿ ಪೂಜೆ, ದೇವಳದ ಮುಂಭಾಗದಲ್ಲಿರುವ ಅಶ್ವತ್ಥ ಕಟ್ಟೆಯಲ್ಲಿ ಶ್ರೀ ನಾಗದೇವರ ಶಿಲಾ ಪ್ರತಿಮೆಗಳಿಗೆ ಪಂಚಾಮೃತ, ಕ್ಷೀರಾಭಿಷೇಕ, ಶಿಯಾಳಾಭಿಷೇಕಗಳು ಭಕ್ತರ ಸಮ್ಮುಖದಲ್ಲಿ ನೆರವೇರಿತು. ದೇಶ ವಿದೇಶಗಳಿಂದ ಸಹಸ್ರಾರು ಭಕ್ತರು ಪಾಲ್ಗೊಂಡು ಪುನೀತರಾದರು. ಅನಂತ ದೇವೇಶ, ಅನಂತ ಫಲದಾಯಕ, ಅನಂತ ಮೂರ್ತಿವಾದ ಗಣಪ, ಅನಂತ ನಮಃ. ಮುಖ್ಯವಾಗಿ ಮಧುರೇಶ್ವರ, ಅದೇ ರೀತಿ ಅನಂತೇಶ್ವರ, ಸುಬ್ರಹ್ಮಣ್ಯ ನಾಗದೇವರಿಗೆ ವಂದಿಸುತ್ತಾ ಇವತ್ತು ನಾಗರ ಪಂಚಮಿ ನಮಗೆಲ್ಲರಿಗೆ ಮಹತ್ವದ ದಿನ. ನಾಗರಾಜ ಪ್ರತ್ಯಕ್ಷ ದೇವತ ಅಂತ ನಾವು ಹೇಳ್ತೇವೆ. ಇವತ್ತು ಪ್ರತ್ಯಕ್ಷ ದೇವರನ್ನು ಕಾಣುವುದು ಯಾವುದೆಂದರೆ ನಾಗನ ಸ್ವರೂಪದಲ್ಲಿ ಕಾಣುವುದು. ಅಂತಹ ಒಂದು ಪವಿತ್ರ ಕ್ಷೇತ್ರ ಇವತ್ತು ನಾಗರ ಪಂಚಮಿ ಸುದಿನದಂದು ನಾವೆಲ್ಲ ಇಲ್ಲಿ ಸೇರಿದ್ದೇವೆ. ಇವತ್ತು ಸಾವಿರಾರು ಭಕ್ತಾದಿಗಳು ಬೆಳಿಗ್ಗೆ 6 ಗಂಟೆಯಿಂದ ಪ್ರಾರಂಭವಾಗಿ ಈಗ ಮಧ್ಯಾಹ್ನ ಪೂಜೆಯವರೆಗೆ ಸಹಸ್ರಾರು ಜನ ಇಲ್ಲಿ ಬಂದು ತಮ್ಮ ಕಂಬಿಲ ಸೇವೆ ಇರ್ಬೋದು, ನಾಗಪೂಜೆ ಇರ್ಬೋದು, ವಾಸುಕಿ ಪೂಜೆ ಇರ್ಬೋದು, ಹಾಗೂ ಅವರು ತಂದಂಥ ಸಿಯಾಳಾಭಿಷೇಕ ಇರ್ಬೋದು, ಎಲ್ಲ ರೀತಿಯ ಒಂದು ಪೂಜೆ ಪುರಸ್ಕಾರವನ್ನು ಇವತ್ತಿಗೆ ಸಲ್ಲಿಸಿದ್ದಾರೆ. ರೆಹಮಾನ್ ಉದ್ಯಾವರ, V4 ನ್ಯೂಸ್, ಮಂಜೇಶ್ವರ.